ನಾಡಹಬ್ಬದ ಆಚರಣೆ ಒಂದು ಜ್ಞಾಪಕ ದುರ್ಗಾ ಪರಮೇಶ್ವರ ಸನ್ನಿಧಿಯ ಪ್ರತಿ ವರ್ಷಲ ನವರಾತ್ರಿ ಉತ್ಸವ ಇನ್ನಿತ ದಿವಸ ನಾಲ್ಕನೇ ದಿವಸ ಚಂದ್ರಘಂಟಾ ಪಂಚ ರೂಪನ ದರ್ಶನ ಭೂಮಿ ಕೋರ್ನಂಜಿನ ಪುಣ್ಯದಗಳಿಗೆ ಈ ಪುಣ್ಯದಗಳಿಗೆ ಪ್ರಾತಃ ಕಾಲದ ದೀಪ ಪುಷ್ಮಾಣಿ ಅವತ ದರ್ಶನ ಭೂಮಿ ಕೋರ್ನಂಜಿನ ಪುಣ್ಯದ ದಿವಸ ಈ ದಿವಸದಾನಿ ನಾಡೋರ್ಮೆ ಆಚರಣೆ ದುರ್ಗಾ ಪರಮೇಶ್ವರ ಸನ್ನಿಧಿಯಲ್ಲ ಪ್ರಾತಃ ಕಾಲದ ದೀಪ ಅರ್ಲೋನ ಮುಖಾಂತರವಾದ ದೇವಿ ಜಗನ್ಮಾತೆನ ಆರಾಧನೆ ಮಂಜ ಪ್ರಾತಃಕಾಲ 5 ಬೊಕ್ಕ ಭಜನೆ ಕೀರ್ತನ ಚಂಡಿಕಾ ಯಾಗ ಅಂಚಿನ ವಿಶೇಷವಾದ ಪ್ರತಿ ಅನ್ನದಾನ ಅಂಚಿನ ಮಾತ ಸೇವೆ ಅಲ್ಪ ದೇವಿ ಜಗನ್ಮಾತನ ಪರಿಪೂರ್ಣ ಅನುಗ್ರಹ ಕ್ಷೇತ್ರಗಳಿಗೆ ಭಕ್ತರಿಗೆ ಮಾತಾ ಇಡೀ ಊರಿಗೆ ಆ ದೇವಿ ಜಗನ್ಮಾತೆ ಅನುಗ್ರಹ ಕೂಡ ಬಂದು ಭಕ್ತಿಪೂರ್ವಕವಾದ ಮಂಜ ಪ್ರಾರ್ಥನೆ ಇಂತಹ ದಿವಸ ಹಗಲ ಕೈತು ಕೊತ್ತಂಜ ದೀಪ ವಾ ರೀತಿ ಬೆಳಕು ಪ್ರಜ್ವಲಾಪನ ನಾಡದ ಕಗ್ಗತ್ತಲೆ ಮಾತ ನಿವಾರಣೆ ಮಂತ್ರಿಗಳು ನಾಡಿಗೆ ಬುಲ್ಪುಲ್ ಕೊತ್ತಂಜ ಯೋಗಾಭಾಗ್ಯನ ಜಗನ್ಮಾತೆ ಸರ್ವ ಮಾತೆಗಳ ಅನುಗ್ರಹ ಕೊರಡು ಬಂದು ಭಕ್ತಿಪೂರ್ವಕವಾದ ಪರಮೇಶ್ವರ ಮಂಜ ಪ್ರಾರ್ಥನಾ ದೇವತಾ ಅಸುತೋ ಮಾತಧ್ವಮಯ